ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರು ನರೇಂದ್ರ ಮೋದಿಯೇ ಮುಂದಿನ ಪ್ರಧಾನಿಯಾಗಬೇಕು ಎಂದು ಹಾರೈಸಿದ್ದಾರೆ. ಇದರಿಂದ ಪಾಕ್ ಮತ್ತು ಭಾರತದ ನಡುವೆ ಒಳ ಒಪ್ಪಂದವಿದೆ ಎನ್ನುವುದು ಸಾಬೀತಾಗಿದೆ ಎಂದು ಹಿರಿಯ ನಾಗರಿಕ ನಿಟೆ ನೇಮಿರಾಜ್ ರೈ ಹೇಳಿದ್ದಾರೆ. ಅವರು ಕಾರ್ಕಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 2019ರಲ್ಲಿ ಅಮೆರಿಕದ ಗುಪ್ತಚರ ಸಂಸ್ಥೆ ನ್ಯಾಷನಲ್ ಇಂಟೆಲಿಜೆನ್ಸ್ನ ನಿರ್ದೇಶಕ ಡ್ಯಾನ್ ಕೋಟ್ಸ್ ಅವರು ಯುಎಸ್ ಸೆನೆಟ್ ಸೆಲೆಕ್ಟ್ ಕಮಿಟಿ ಇಂಟೆಲಿಜೆನ್ಸ್ಗೆ ನೀಡಿದ್ದ ವರದಿಯನ್ವಯ ಭಾರತದಲ್ಲಿ 2019ನೇ ಮೇ ತಿಂಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆಯಲಿದೆ. ಭಾರತದ ಗಡಿ ಪ್ರದೇಶದಲ್ಲಿ ಭಾರಿ ಮಟ್ಟದ ಭಯೋತ್ಪಾದನೆ ಹಾಗೂ ಗುಂಡಿನ ದಾಳಿಗಳು ನಡೆದು ಜೀವಹಾನಿಯಾಗಲಿದೆ ಎಂದಿದೆ. ಅದರ ಬೆನ್ನಲ್ಲೇ ಭಾರತದಲ್ಲಿ ಪುಲ್ವಾಮಾ ದಾಳಿಯಾಗಿರುವುದು ಎಂದರೆ ಏನರ್ಥ ಎಂದು ಪ್ರಶ್ನಿಸಿದ್ರು. ದೇಶದ ಭದ್ರತೆಯ ವೈಫಲ್ಯಗಳು ಈ ಎಲ್ಲ ಘಟನೆಗಳಿಗೆ ಕಾರಣವಲ್ಲವೇ ಎಂದು ತೂರಿದ್ರು. ಯೋಧರು ಸತ್ತ ವಿಚಾರ ಮಾತ್ರ ಮಾತಾಡ್ತಾರೆ ಹೊರತು ಇವರ 5 ವರ್ಷ ಅವಧಿಯಲ್ಲಿ ಎಷ್ಟು ಜನ ಯೋಧರು, ಎಷ್ಟು ಜನ ಪೊಲೀಸ್ ಆಫೀಸರ್ಸ್, ಎಷ್ಟು ಜನ ನಾಗರಿಕರು, ಎಷ್ಟು ಭಯಂಕರ ಕೃತ್ಯ ನಡೆದಿದೆ ಅಂತ ಅದನ್ನೇ ಯಾಕೆ ಹೇಳುವುದಿಲ್ಲ. ಪುಲ್ವಾಮಾ ದಾಳಿ ಆದ ಮೇಲೆ ಇವರು ಅಟ್ಯಾಕ್ ಮಾಡಿದ್ದನ್ನು ಬಹಳ ದೊಡ್ಡ ವಿಚಾರವಾಗಿ ಹೇಳ್ತಾರೆ. ಮತ್ತು ಯಾರು ಅದಕ್ಕೆ ಕೆಲಸ ಇವರು ಮಾಡಬೇಕಲ್ಲ, ಮಾಡಲೇಬೇಕಿತ್ತು. ನಾನು ಅದಕ್ಕಾಗಿ ನಿಮಗೆ ವಿವರವಾಗಿ ಅದರಲ್ಲಿ ಕೊಟ್ಟಿದ್ದೇನೆ. ಇನ್ನು ನನ್ನ ಪ್ರಕಾರ ಮೋದಿಯವರಿಗೆ ಭಾರತಕ್ಕಿಂತ ಪಾಕಿನ ಮೇಲೆ ಪ್ರೀತಿ ಜಾಸ್ತಿ. ವಿಚಾರ ಇಷ್ಟೇ ನೋಡಿ, ಅವರು ಅಧಿಕಾರಕ್ಕೆ ಬರುವ ಮೊದಲು 2014 ಅಧಿಕಾರ ಬರುವ ಮೊದಲು 56 ಇಂಚ್ ಎದೆ, ಪಾಕಿಸ್ತಾನ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳುವ ಬರದಲ್ಲಿ ಇಡೀ ದೇಶ ಏನೋ ಅಂದ್ಕೊಂಡಿತ್ತು. ಇವರು ಬಂದರೆ ಕಾಶ್ಮೀರ ಬಿಡಿ ಪಾಕಿಸ್ತಾನವನ್ನು ಹಿಂದೆ ತರ್ತಾರೆ ಅನ್ನುವಂಥ ಒಂದು ಇದನ್ನು ಇಮೇಜನ್ನು ಕ್ರಿಯೇಟ್ ಮಾಡಿ